ಕನ್ನಡ ಚಿತ್ರರಂಗದ ಅನರ್ಘ್ಯ ರತ್ನ ಅಭಿಮಾನಿಗಳ ಪ್ರೀತಿಯ ಅಪ್ಪು ಪುನೀತ್ ರಾಜ್ಕುಮಾರ್ ಕೋಟ್ಯಾಂತರ ಅಭಿಮಾನಿಗಳನ್ನು ಅಗಲಿ ಶುಕ್ರವಾರ ಮಧ್ಯಾಹ್ನ ಬಾರದ ಲೋಕಕ್ಕೆ ತೆರಳಿದ್ದಾರೆ. ಅವರ ಜೊತೆ 2 ಸಿನಿಮಾಗಳಲ್ಲಿ ನಟಿಸಿರುವ ನಟ, ರಂಗಭೂಮಿಯ ಹಿರಿಯ ಕಲಾವಿದ, ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿಯ ಎಂಕೆ ಮಠರವರಿಗೆ ಪುನೀತ್ ಸಾವಿನ ಸುದ್ದಿಯನ್ನ ಅರಗಿಸಿಕೊಳ್ಳಲು ಆಗುತ್ತಿಲ್ಲ. ತನಗಿಂತ 7 ವರ್ಷ ಚಿಕ್ಕವರಾದ ಪುನೀತ್ ಕಾಣದಂತೆ ಮಾಯವಾಗಿರುವ ಶಾಕ್ನಿಂದ ಹೊರಬರಲು ಚಡಪಡಿಸುತ್ತಿದ್ದಾರೆ. ಪವರ್ ಸ್ಟಾರ್ ಸಾವು ಕನ್ನಡ ಚಿತ್ರರಂಗದ ಪವರನ್ನೇ ಕಟ್ ಮಾಡಿತ್ತು. ಈ ಹಿರಿಯ ಕಲಾವಿದ ಪುನೀತ್ ಸಾವಿನ ನೋವನ್ನು, ಹತಾಶೆಯನ್ನು ವ್ಯಕ್ತಪಡಿಸಿದ್ದು ಹೀಗೆ. ಪುನೀತ್ಗೆ ಹೃದಯಾಘಾತವಾಗಿದೆ ಎಂಬ ಸುದ್ದಿ ಟಿವಿಯಲ್ಲಿ ಬಿತ್ತರವಾದ ಬಳಿಕ ಈವರೆಗೆ ಅವರ ಮನೆಯ ಟಿವಿ ಆಫ್ ಆಗಿಲ್ಲ. ಪುನೀತ್ ಹಾಗೂ ಮಠರವರು ಜೊತೆಯಾಗಿ ಅಭಿನಯಿಸಿದ ಕೊನೆಯ ಚಿತ್ರ ಕೊನೆಯ ದೃಶ್ಯದಲ್ಲಿ ಅವರಿಬ್ಬರು ಒಬ್ಬರನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾರೆ. ಆ ಅಪ್ಪುಗೆಯನ್ನ ನೆನಪಿಸಿಕೊಂಡು ಮಠರವರು ಗದ್ಗದಿತರಾಗುತ್ತಾರೆ. ನೋಡಿ, ನೀವು ಹೇಳ್ತಾ ಇದ್ರಿ ಬಾಯಿ ತುಂಬಾ ಅಣ್ಣ ಅಂತಿದ್ದ ಅಂತ.